ಸಿಸಿಟಿವಿ ಮತ್ತು ಮಾನಿಟರಿಂಗ್ ಕ್ಷೇತ್ರದಲ್ಲಿ ಈಗಾಗಲೇ ಬಹಳಷ್ಟು ಹೆಸರನ್ನು ಗಳಿಸಿರುವ ದಿಗಂತ್ ಶೆಟ್ಟಿ ಮತ್ತು ದೀಕ್ಷಿತ್ ಶೆಟ್ಟಿ ಮಾಲೀಕತ್ವದಲ್ಲಿ ಪಿಯರ್ಲೆಸ್ ಸೆಕ್ಯೂರಿಟಿ ಸಿಸ್ಟಮ್ ಕುಂದಾಪುರ ಯುವಜನ ಕಾಂಪ್ಲೆಕ್ಸ್ನಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿತು. ನಾನಾ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮುಖೇನ ಸಂಸ್ಥೆಯ ಶುಭಾರಂಭ ಕಾರ್ಯಕ್ರಮವನ್ನು ಮಾಡಲಾಯಿತು. ಗಣ್ಯರು, ಉದ್ಯಮಿಗಳು, ಅಧಿಕಾರಿ ವರ್ಗದವರು ಪಿಯರ್ಲೆಸ್ ಸೆಕ್ಯೂರಿಟಿ ಸಿಸ್ಟಮ್ ಶುಭಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರೈಸಿ ಕಚೇರಿ ನಿರ್ವಹಣೆ ತಂತ್ರಜ್ಞಾನ ಬಳಕೆ ಮಾಡಿಕೊಳ್ಳುವಲ್ಲಿ ಸಂಸ್ಥೆಯ ಕಾರ್ಯಚಟುವಟಿಕೆಯನ್ನು ಪ್ರಶಂಸಿಸಿದ ಅವರು, ಸಂಸ್ಥೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಸಾಧಿಸಲಿದೆ ಎಂದು ಅಭಿಪ್ರಾಯಪಟ್ಟರು. ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ವಿನೂತನವಾದ ಶೈಲಿಯಲ್ಲಿ ಪಿಯರ್ಲೆಸ್ ಸೆಕ್ಯೂರಿಟಿ ಸಿಸ್ಟಮ್ ಕುಂದಾಪುರ, ಬೈಂದೂರು ಸೇರಿದಂತೆ ಹೊರ ಜಿಲ್ಲೆಗಳಲ್ಲಿ ಕಾರ್ಯಾಚರಣೆ ಮಾಡಲಿದೆ. ಬೆಳೆಯುತ್ತಿರುವ ನಗರೀಕರಣಕ್ಕೆ ಭದ್ರತೆ ವ್ಯವಸ್ಥೆ ಕಲ್ಪಿಸುವುದು ಸರ್ಕಾರಕ್ಕೂ ಹೊರೆಯಾಗಲಿದ್ದು, ಖಾಸಗಿ ಸಂಸ್ಥೆಗಳ ಅವಶ್ಯಕತೆ ಬಹಳಷ್ಟಿದೆ. ಆ ನಿಟ್ಟಿನಲ್ಲಿ ಪಿಯರ್ಲೆಸ್ ಸೆಕ್ಯೂರಿಟಿ ಸಿಸ್ಟಮ್ ಸಾರ್ವಜನಿಕ ಸೇವಾ ವಲಯದಲ್ಲಿ ತನ್ನ ವಿಶಿಷ್ಟವಾದ ಕಾರ್ಯಾಚರಣೆಯ ಮೂಲಕ ದಿನದ 24 ಗಂಟೆ ಕೆಲಸವನ್ನು ಮಾಡಲು ಮುಂದಡಿ ಇಟ್ಟಿದೆ. ಬ್ಯಾಂಕ್, ಸೊಸೈಟಿ, ಶಿಕ್ಷಣ ಸಂಸ್ಥೆ, ಆಭರಣ ಮಳಿಗೆ, ಕಮರ್ಷಿಯಲ್ ಬಿಲ್ಡಿಂಗ್, ಫ್ಯಾಕ್ಟರಿ, ಕೃಷಿ ತೋಟ, ಮನೆ, ಮಠಗಳಿಗೆ ಸೇವೆಯನ್ನು ನೀಡಲಿದ್ದು, ಭದ್ರತೆಯ ದೃಷ್ಟಿಯಿಂದ ಸಾರ್ವಜನಿಕರು ಸಂಸ್ಥೆಯ ಸೇವೆಯನ್ನು ಬಳಸಿಕೊಳ್ಳಬಹುದು. ಕಳೆದ 6 ತಿಂಗಳಿನಿಂದ ಪಿಯರ್ಲೆಸ್ ಸೆಕ್ಯೂರಿಟಿ ಸಿಸ್ಟಮ್ ಕುಂದಾಪುರದಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದು, ಮಾನಿಟರಿಂಗ್ ಕ್ಷೇತ್ರದಲ್ಲಿ ಅನುಭವವುಳ್ಳ ಸಂಸ್ಥೆಯಾಗಿದೆ. ಬಳಕೆದಾರರಿಗೆ ಉಚಿತವಾಗಿ ಕ್ಯಾಮೆರಾವನ್ನು ಸಂಸ್ಥೆ ಅಳವಡಿಕೆ ಮಾಡಿಕೊಡುತ್ತಿದ್ದು, ನಿರ್ವಹಣೆ ಶುಲ್ಕವನ್ನು ಮಾತ್ರ ತಿಂಗಳು ವಾರ್ಷಿಕ ರೂಪದಲ್ಲಿ ಪಡೆದುಕೊಳ್ಳುತ್ತದೆ. ಕುಂದಾಪುರದ ಶಾಸಕ ಕಿರಣ್ ಕುಮಾರ್ ಕೋಡ್ಗಿ ಅವರು ಪಿಯರ್ಲೆಸ್ ಸೆಕ್ಯೂರಿಟಿ ಸಿಸ್ಟಮ್ ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡಿ, ಲೈವ್ ಮಾನಿಟರಿಂಗ್ ಸಿಸ್ಟಮ್ ಕುಂದಾಪುರದಲ್ಲಿ ಹೊಸ ವಿನ್ಯಾಸದೊಂದಿಗೆ ಆರಂಭಗೊಂಡಿರುವುದರಿಂದ ಉತ್ತಮ ಸಂಸ್ಥೆ ನಮ್ಮ ಊರಿಗೆ ದೊರಕಿದಂತಾಗಿದೆ. ಭದ್ರತೆ ದೃಷ್ಟಿಯಿಂದ ಉತ್ತಮ ಬೆಳವಣಿಗೆ ಎಂದು ಸಂಸ್ಥೆಯ ಏಳಿಗೆಗೆ ಶುಭವನ್ನು ಹಾರೈಸಿದರು. ಲೈವ್ ಸಿಸಿಟಿವಿ ಮಾನಿಟರಿಂಗ್ ಸಿಸ್ಟಮ್ ಇವತ್ತು ಶುಭಾರಂಭ ಆಗಿದೆ. ಇದರ ಎಲ್ಲ ಪ್ರಯೋಜನಗಳನ್ನು ಗ್ರಾಹಕರು ತೆಗೆದುಕೊಳ್ಬಹುದಾಗಿದೆ. ಏನೇ ಅಲ್ಲಿ ಆಂತರಿಕವಾಗಿ ಏನೇನು ಬೆಳವಣಿಗೆ ಆಗ್ತಾ ಇದೆ ಎಲ್ಲವನ್ನು ಈ ಸೆಕ್ಯೂರಿಟಿ ಸಿಸ್ಟಮ್ನವರು ಮಾನಿಟರ್ ಮಾಡಿ ತಮಗೆ ಬೇಕಾದ ಮಾಹಿತಿಯನ್ನು ತಿಳಿಸ್ತಾರೆ. ಈ ಒಂದು ಸೌಲಭ್ಯವನ್ನು ಗ್ರಾಹಕರು ಪಡೆದು ಹಾಗೆ ಈ ಸೆಕ್ಯೂರಿಟಿ ಸಿಸ್ಟಮಿನ ಮಾಲಕರಿಗೂ ಸಹ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸ್ತೇನೆ. ಬೈಂದೂರು ಶಾಸಕರಾದ ಗುರುರಾಜ್ ಗಂಟಿಹೊಳೆ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಪ್ರಕರಣಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಸಿಸಿಟಿವಿ ಮಾನಿಟರಿಂಗ್ ಸಿಸ್ಟಮ್ ಬಹಳಷ್ಟು ಕೊಡುಗೆ ನೀಡಿರುವುದನ್ನು ನಾವು ಗಮನಿಸಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಹೊಸ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಕುಂದಾಪುರ ಪ್ರದೇಶದಲ್ಲಿ ಪಿಯರ್ಲೆಸ್ ಸೆಕ್ಯೂರಿಟಿ ಸಿಸ್ಟಮ್ ತನ್ನದೇ ರೀತಿಯಲ್ಲಿ ಕೆಲಸವನ್ನು ಮಾಡಲಿದ್ದು, ಸಾರ್ವಜನಿಕ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಲು ಮುಂದಾಗಿರುವುದು ಹೊಸ ಬೆಳವಣಿಗೆಯಾಗಿದೆ ಎಂದರು. ಬೇರೆ ಬೇರೆ ಪ್ರಕರಣಗಳು, ಕಳ್ಳತನ, ಫೈರ್ ಆಕ್ಸಿಡೆಂಟ್ ಇಂಥದ್ದೆಲ್ಲ ಆದಾಗ ಒಂದು CC ಕ್ಯಾಮರಾ ಇದ್ದುಬಿಟ್ಟಿದ್ರೆ ಏನೂ ತೊಂದರೆ ಆಗ್ತಿರಲಿಲ್ಲ ಅಂತ ಹೇಳೋದೆಲ್ಲ ಕೇಳ್ತೇವೆ. ಅಥವಾ ಯಾವುದೋ ಒಂದು CC ಕ್ಯಾಮರಾ ಇದ್ದದ್ರಿಂದ ತೊಂದರೆ ಆಗಲಿಲ್ಲ ಅನ್ನುವಂಥದ್ದನ್ನು ಕೇಳ್ತೇವೆ. ನಿಮಗೆ CC ಕ್ಯಾಮರಾ ಇನ್ಸ್ಟಾಲೇಷನ್ ಮಾಡಿದ ಮೇಲೆ ಅದನ್ನ ವಾಚ್ ಮಾಡುವಂಥದ್ದು, ನೋಡುವಂಥದ್ದು, ಇದು ಸಹಿತ ದೊಡ್ಡ ಪ್ರಕ್ರಿಯೆ. ಈಗ ಕುಂದಾಪುರದಲ್ಲಿ ನಮ್ಮ ಬಂಡಾರ್ಸ್ ರೋಡಲ್ಲಿ ನೌಕರರ ಸಂಘದ ಬಿಲ್ಡಿಂಗ್ ಎದುರುಗಡೆ ಡಿಜಿಟಲ್ ಪಿಯರ್ಲೆಸ್ ಸೆಕ್ಯೂರಿಟಿ ಸಿಸ್ಟಮ್ ಅಂತ, ಪಿಯರ್ಲೆಸ್ ಸೆಕ್ಯೂರಿಟಿ ಸಿಸ್ಟಮ್ ಅಂತೇಳಿ ಹೇಳಿ ನಮ್ಮ ದಿಗಂತ್ ಮತ್ತು ದೀಕ್ಷಿತ್ ಸ್ಟಾರ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ಈ ರೀತಿ ಲೈವ್ ವಾಚ್ ಮಾಡುವಂಥ ಸರ್ವಿಸು ಈಗ ನಮ್ಮ ತಾಲೂಕಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಒಂದು 2-3 ಆಯ್ತು. ಈಗ ಯಂಗ್ಸ್ಟರ್ಸ್ ಬಿಸ್ನೆಸ್ ರೀತಿಯಲ್ಲಿ ಇದನ್ನು ಮಾಡ್ತಾರೆ, ತುಂಬ ಕಾಳಜಿಯಿಂದ ಮಾಡ್ತಾರೆ. ನಮಗೆ ನಮ್ಮ ಶಾಪು ಅಥವಾ ನಮ್ಮ ಯಾವುದು ಏನಿದೆ ಸೆಕ್ಯೂರಿಟಿ ಬೇಕಾಗುವಂಥದ್ದು, ಅದು ಬಿಸ್ನೆಸ್ ಬಿಲ್ಡಿಂಗಿಂದ ಹಿಡಿದು ಕೃಷಿ ತೋಟದಿಂದ ಹಿಡಿದು ಗೋಶಾಲೆಯಿಂದ ಹಿಡಿದು ಎಲ್ಲಿ ಬೇಕಿದ್ದರೂ ಹಾಕ್ಬೋದು. ಅವರು ಕೊಡುವಂಥದ್ದು
ಕ್ಯಾಮ್ರಾ ತಂದು ಇನ್ಸ್ಟಾಲ್ ಮಾಡಿ ಖಾಲಿ ಮಂತ್ಲಿ 2,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಿಮ್ಗೆ ಯಾರೂ ಸಹಿತ CC ಕ್ಯಾಮ್ರಾ ಹಾಕದೇ ಇರುವಾಗಿಲ್ಲ ಬಿಸ್ನೆಸ್ನವರು ಅನ್ನುವಂಥ ಒಂದು ಈಸಿಯಲ್ಲಿ ಒಂದು ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಬಿಸ್ನೆಸ್ಗಳನ್ನು ಊರಲ್ಲಿ ಇದ್ದುಕೊಂಡು ಬೆಂಗಳೂರು ಬಾಂಬೆಯಲ್ಲಿ ಸಹಿತ ಶಾಪ್ ಇದ್ದರೂ ಸಹಿತ ಇವರು ಸೆಕ್ಯೂರಿಟಿ ಸಿಸ್ಟಮನ್ನು ಕವರ್ ಮಾಡ್ತಾರೆ. ಅದ್ರ ಜೊತೆಗೆ ಕಮಾಂಡ್ ಸಿಸ್ಟಮ್ ಅಂತ, ಅಲ್ಲಿ ಯಾರೋ ಒಬ್ಬ ಡೋರ್ ಹತ್ರ ನಿಂತ್ಕೊಂಡು ಹೊಂಚು ಹಾಕ್ತಿದ್ದಾನಂತೇಳಿ ಹೇಳಿದರೆ ಇವ್ರದ್ದೊಂದು ಸ್ಪೀಕರ್ ಸಿಸ್ಟಮ್ ಇದೆ, ಇಲ್ಲಿಂದನೇ ಹೇಳ್ತಾರೆ ನಾವು CC ಕ್ಯಾಮ್ರಾ ವಾಚಲ್ಲಿದ್ದೇವೆ, ನೀ ಅಲ್ಲಿ ಬಂದಿದ್ಯಾ, ನಮಗೆ ಕಾಣ್ತಾ ಉಂಟು, ನಿನ್ನ ಸೇಫ್ಟಿ ನೋಡ್ಕೊ ಹೋಗುವಂಥ ಸಹಿತ ಇವ್ರು ಹೇಳುವಂಥ ಕಮಾಂಡ್ ಇದೆ. ಅಥವಾ ಅವನು ಯಾರೋ ಒಬ್ಬ ಏನಾದರೂ ಮಾತಾಡಿದರೆ ಇವರಿಗಿಲ್ಲಿ ಸ್ಪೀಕರಲ್ಲಿ ಕೇಳುವಂಥ ಸಿಸ್ಟಮ್ ಇದೆ. ಸೊ ಅಪ್ಡೇಟೆಡ್ ವರ್ಷನನ್ನು ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರ ಬಿಸ್ನೆಸ್ಸು ಚೆನ್ನಾಗಾಗಲಿ ಬೆಳೀಲಿ, ಅದ್ರ ಜೊತೆಗೆ ಅನಗತ್ಯ ನಾವು ಅಪಾಯಕ್ಕೆ ಒಳಗಾಗುವಂಥ ಕಳ್ಳತನ, ಫೈರ್ ಆಕ್ಸಿಡೆಂಟ್ಗಳು ಕಮ್ಮಿ ಆಗಲಿ, ಈ ಸರ್ವಿಸನ್ನು ಉಪಯೋಗಿಸ್ಕೊಳ್ಳುವ ಅನ್ನುವಂಥ ಮಾತನ್ನು ಹೇಳಿ ಇವರಿಗೊಂದು ಶುಭಾಶಯವನ್ನು ಕೋರ್ತಾ ಇದ್ದೇನೆ. ನಟ ಪ್ರಮೋದ್ ಶೆಟ್ಟಿ ಅವರು ಫಿಯರ್ಲೆಸ್ ಸೆಕ್ಯೂರಿಟಿ ಸಿಸ್ಟಮ್ ಸಂಸ್ಥೆಗೆ ಭೇಟಿ ನೀಡಿ ಮಾತನಾಡಿ, ಯುವಕರು ಹೊಸ ಕಲ್ಪನೆ ಮತ್ತು ವಿಶೇಷವಾದ ಆಲೋಚನೆಯೊಂದಿಗೆ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಸಾರ್ವಜನಿಕ ಕ್ಷೇತ್ರಕ್ಕೆ ಭದ್ರತಾ ಸಂಸ್ಥೆಗಳ ಅವಶ್ಯಕತೆ ಬಹಳಷ್ಟಿದ್ದು, ಸಮಾಜಕ್ಕೆ ಫಿಯರ್ಲೆಸ್ ಸೆಕ್ಯೂರಿಟಿ ಸಿಸ್ಟಮ್ ಸಂಸ್ಥೆ ತನ್ನದೇ ರೀತಿಯಲ್ಲಿ ಕೊಡುಗೆ ನೀಡಲಿದೆ. ಸಂಸ್ಥೆ ಸೌಲಭ್ಯವನ್ನು ಎಲ್ಲರೂ ಬಳಕೆ ಮಾಡಿಕೊಳ್ಳುವಂತಾಗಲಿ ಎಂದು ಶುಭ ಹಾರೈಸಿದರು. ಹಾಯ್, ನಮಸ್ಕಾರ. ನಾನು ಪ್ರಮೋದ್ ಶೆಟ್ಟಿ ಮಾತಾಡ್ತಾ ಇದ್ದೆ. ಇವತ್ತು ಫಿಯರ್ಲೆಸ್ ಸೆಕ್ಯೂರಿಟಿ ಸಿಸ್ಟಮ್ಸ್ ಅಂತ ಹೇಳಿ ನಮ್ಮ ಗೆಳೆಯರ ಬಳಗ, ಸೊ ನನ್ನದೇ ಗೆಳೆಯರಾದಂಥ ದಿಗಂತ್ ಮತ್ತು ದೀಕ್ಷಿತ್ ಇಬ್ಬರು ಸುಮಾರು ಒಂದು 8ರಿಂದ 10 ವರ್ಷದಿಂದ ಇದೇ CCTV ಕ್ಯಾಮ್ರಾದ ಬಿಸ್ನೆಸ್ನಲ್ಲೇ ಇದ್ಕೊಂಡು ಇದೀಗ ಒಂದು 6 ತಿಂಗಳಿಂದ ಈ ಒಂದು ಹೊಸ ಸಾಫ್ಟ್ವೇರ್ನ ಟೆಸ್ಟ್ ರನ್ ಮಾಡಿದ್ದಾರೆ. ಸುಮಾರು ಒಂದು 40 ಬೇರೆ ಬೇರೆ ಜಾಗಗಳಲ್ಲಿ ಕ್ಯಾಮ್ರಾಗಳನ್ನ ಅಳವಡಿಸಿ ಅದನ್ನು ಮಾನಿಟರ್ ಮಾಡೋ ಮೂಲಕ, ಅದು ಮನೆಗಳಾಗಿರ್ಬೋದು ಅಥವಾ ಕಮರ್ಷಿಯಲ್ ಜಾಗಗಳಾಗಿರ್ಬೋದು ಅಥವಾ ಬಿಲ್ಡಿಂಗ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಅಥವಾ ಇದು ತುಂಬ ಹೆಲ್ಪ್ ಆಗೋದು ನನ್ನ ಪ್ರಕಾರ ಫಾರ್ಮರ್ಸ್ಗೆ ಅಂತ ಅನಿಸುತ್ತೆ. ತೋಟಗಳಲ್ಲಿ ಅಥವಾ ಈಗ ಕೋವಿಡ್ ಬಂದ ಮೇಲೆ ಸುಮಾರಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ತೋಟ ಅಥವಾ ಅಗ್ರಿಕಲ್ಚರ್ನ ಮಾಡ್ತಾ ಇರೋರಿಗೆ ಅದನ್ನು ಫಾಲೋ ಅಪ್ ಮಾಡೋದು, ರೆಗ್ಯುಲರ್ ಆಗಿ ಮಾನಿಟರ್ ಮಾಡೋದು ಭಾಳ ಕಷ್ಟ ಆಗ್ಬೋದು. ಸೊ ಆ ಥರದಕ್ಕೆ ಒಂದು ಬ್ರಿಲಿಯಂಟ್ ಸೊಲ್ಯೂಷನನ್ನು ಮೋಸ್ಟ್ಲಿ ನಮ್ಮ ಫಿಯರ್ಲೆಸ್ ಕಂಪನಿ ತೊಗೊಂಬಂದಿದೆ ಅಂತ ಹೇಳಿದ್ರೆ ತಪ್ಪಲ್ಲ. ಯಾಕಂದರೆ ನೀವು ಯಾವುದೇ ಕೆಲಸದ ಮೇಲಿದ್ದರೂ CCTV ಹಾಕೋದು ಇವಾಗ ತುಂಬ ಕಾಮನ್ ಆಗಿಬಿಟ್ಟಿದೆ. CCTV ಹಾಕ್ತೀವಿ ಅಷ್ಟೇ, ಅದರಿಂದ ಏನು ಇನ್ಪುಟ್ಟು ಅಂತ ಯಾರಿಗೂ ಗೊತ್ತಿಲ್ಲ, ಆ್ಯಂಡ್ ಅದನ್ನು ಹೆಂಗೆ ಫಾಲೋ ಅಪ್ ಮಾಡೋದು ಅಂತಲೂ ಯಾರಿಗೂ ಗೊತ್ತಿಲ್ಲ. ಕಳ್ಳ ಬಂದು ಕದ್ಕೊಂಡು ಹೋದ್ಮೇಲೆ ಆ CCTV ಫುಟೇಜ್ ಇಟ್ಕೊಂಡು ಕಳ್ಳನ್ನು ಹುಡುಕುವಂಥ ಕೆಲಸ ಆಗುತ್ತೆ, ವಿಚ್ ಇಸ್ ವೆರಿ ಬ್ಯಾಡ್ ಆ್ಯಂಡ್ ವಿಚ್ ಇಸ್ ಫೀಸಿಬಲ್ಲು ಅಲ್ಲ ಅಂತ ಅನಿಸುತ್ತೆ ನನಗೆ. ಅವನ್ನ ಹುಡ್ಕೊಂಡೋಗಿ ಅವನ್ನ ಹಿಡಿಯೋದಕ್ಕಿಂತ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಥರ. ಸೊ ಕಳ್ಳ ಬಂದಾಗಲೇ ಅಥವಾ ಯಾರಾದರೂ ಒಂದು ರಾಂಗ್ ಮೂಮೆಂಟ್ ಆಗ್ತಾಯಿದೆ ನಿಮ್ಮ ಜಾಗದಲ್ಲಿ ಅಂತ ಗೊತ್ತಾದರೆ ಅದನ್ನು ಕ್ಯಾಪ್ಚರ್ ಮಾಡುವಂತಹ CCTVಯನ್ನು ಫಾಲೋ ಅಪ್ ಮಾಡುವಂಥ ಒಂದು ಕಂಪನಿ ಈ ಫಿಯರ್ಲೆಸ್ ಅಂತ ಹೇಳಿದ್ರೆ ತಪ್ಪಲ್ಲ. ಸೊ ಇದಕ್ಕೆ ಅಂತಲೇ ಡೆಡಿಕೇಟೆಡ್ ಜನರು ಇಡೀ ರಾತ್ರಿ CCTVಯನ್ನು ಮಾನಿಟರ್ ಮಾಡ್ತಿರ್ತಾರೆ. ಹಾಗೆ ಅದಕ್ಕೆ ಆದಂಥ ಅಲಾರ್ಮ್ ಸಿಸ್ಟಮ್ ಇರುತ್ತೆ. ಅದರಿಂದ ಇಲ್ಲಿಂದನೇ ಡೈರೆಕ್ಟಾಗಿ ಪೊಲೀಸಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಏನು ನಡೀತಾ ಇದೆ ಚಟುವಟಿಕೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಇಮಿಡಿಯೇಟಾಗಿ ಆ ಕಳ್ಳನ್ನು ಅಥವಾ ಅಲ್ಲಿ ಯಾರು ಬೇರೆ ರೀತಿಯ ಚಟುವಟಿಕೆ ಮಾಡ್ತಾ ಇದ್ದಾರೆ ಅವ್ರನ್ನ ಹಿಡಿಯೋದಕ್ಕೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇದು ನಮ್ಮ ದೇಶಕ್ಕೆ ಬೇಕಾಗಿರುವಂಥ ಒಂದು ಮೂಮೆಂಟ್ ಅಂತ ನನಗನ್ಸುತ್ತೆ. CCTV ಶುರುವಾದಾಗ ಎಲ್ಲರೂ CCTV ಹಾಕ್ತಿದ್ರು ಹೌದು, ಬಟ್ ಅದರಿಂದ ಲಾಭ ಪಡ್ಕೊಂಡಿದ್ದು ತುಂಬ ಕಡಿಮೆ. ಬಟ್ ಈ ಥರ ಒಂದು ಸಿಸ್ಟಮ್ ಬಂದಾಗ ಇದರಿಂದ ಲಾಭ ಹೆಚ್ಚು ಅಂತ ನನಗನ್ಸುತ್ತೆ. ಆ್ಯಂಡ್ ಆದಷ್ಟು ಕರಾವಳಿ ಭಾಗದಲ್ಲಿ ಇತ್ತೀಚೆಗೆ ಕುಂದಾಪುರದಲ್ಲಿ ಶುರು ಮಾಡಿರುವಂಥ ಈ ಕಂಪನಿ ಇನ್ನೂ ಎಲ್ಲೂ ಪ್ರಚಾರಕ್ಕೆ ಬಂದಿಲ್ಲ. ಇನ್ನು ಮುಂದೆ ಇದು ಪ್ರಚಾರಕ್ಕೆ ಬಂದು ಪ್ರತಿಯೊಂದು ಮನೆಯಲ್ಲೂ ಈ CCTVಯನ್ನು ಅಳವಡಿಸಿ ಇವರಿಗೆ ಅದನ್ನು ಫಾಲೋ ಅಪ್ ಮಾಡೋದಕ್ಕೆ ಮಾಡಿಕೊಟ್ರೆ ನಿಮ್ಮ ಮನೆ, ನಿಮ್ಮ ಕೆಲಸದ ಜಾಗ ಅಥವಾ ನಿಮ್ಮ ಬ್ಯಾಂಕು, ನಿಮ್ಮ ದೇವಸ್ಥಾನ, ನಿಮ್ಮ ತೋಟ ಕೂಡ ಸೇಫ್ ಆಗಿರುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸೊ ಫಿಯರ್ಲೆಸ್ಸನ್ನು ನೀವು ಫಿಯರ್ಲೆಸ್ ಆಗಿ ಟ್ರಸ್ಟ್ ಮಾಡ್ಬೋದು ಅಂತ ನಾನು ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಫಿಯರ್ಲೆಸ್ ಸೆಕ್ಯೂರಿಟಿ ಸಿಸ್ಟಮ್ ಪಾಲುದಾರರಾದ ದಿಗಂತ್ ಶೆಟ್ಟಿ ಮತ್ತು ದೀಕ್ಷಿತ್ ಶೆಟ್ಟಿ ಮಾತನಾಡಿ, ಕಳೆದ 10 ವರ್ಷಗಳಿಂದ CCTV ಅಳವಡಿಕೆ ಸೇರಿದಂತೆ ಮಾನಿಟರಿಂಗ್ ಸಿಸ್ಟಂನಲ್ಲಿ ಅನುಭವವನ್ನು ಹೊಂದಲಾಗಿದ್ದು, 5G ನೆಟ್ವರ್ಕ್ ಮತ್ತು AI ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಆಧುನಿಕ ವ್ಯವಸ್ಥೆಯೊಂದಿಗೆ ಸಂಸ್ಥೆ ಆರಂಭಿಸಲಾಗಿದೆ. ಸಾರ್ವಜನಿಕರು ಪ್ರೋತ್ಸಾಹ ನೀಡಬೇಕೆಂದು ಕೇಳಿಕೊಂಡರು. ಜನರಿಗೆ ಅನಿಸ್ಬೋದು ಹೊಸ ಕ್ಯಾಮರಾ ಹಾಕಬೇಕಂದ್ರೆ ಹ್ಯಾಂಗಲ್ ಅನಿಸ್ಬೋದು, ಆದರೆ ಇರುವಂಥ ಕ್ಯಾಮರಾನೇ ನಾವು ಅಳವಡಿಸ್ಲಿಕ್ಕೆ ಆಗ್ತದೆ. ಅಲ್ಲಿಂದ ನಾವು ಲೈವ್ ಮಾನಿಟರ್ ಸಿಸ್ಟಮ್ನ ಇಲ್ಲಿ ಕನೆಕ್ಟ್ ಮಾಡುವಂಥ ವ್ಯವಸ್ಥೆ ಕೂಡ ಇದೆ, ನಮ್ಮಲ್ಲಿ ಆ ವ್ಯವಸ್ಥೆ ಕೂಡ ಇದೆ. ದೀಕ್ಷಿತ್ ಅಂತ. ಇವತ್ತು ನಮ್ಮ ಹೊಸ ಉದ್ಯಮ ಫಿಯರ್ಲೆಸ್ ಸೆಕ್ಯೂರಿಟಿ ಸಿಸ್ಟಮ್ ಆರಂಭವಾಗಿದೆ. ಆ್ಯಕ್ಚುಲಿ ನಮ್ಮದು ಸ್ಟಾರ್ಟ್ ಆಗಿ ಒಂದು 6 ತಿಂಗಳಾಗಿದೆ. ಇವತ್ತು ವಿನೂತನವಾಗಿ ಹೊಸ ಒಂದು ಆಫೀಸ್ನೊಂದಿಗೆ ಇವತ್ತು
ಅತಿಥಿ ಅಭ್ಯಾಗತರ ಉಪಸ್ಥಿತಿಯಲ್ಲಿ ಒಂದು ಆಫೀಸನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಆ್ಯಕ್ಚುಲಿ ಈ ಒಂದು ಫಿಯರ್ಲೆಸ್ ಸೆಕ್ಯೂರಿಟಿ ಸಿಸ್ಟಮ್ ಅಂತ ಅಂದರೆ ನಿಮ್ಮ ಮನೆಗೆ ಒಂದು ಸೆಕ್ಯೂರಿಟಿ ಗಾರ್ಡ್ಗೆ ಪ್ಯಾರಲಲ್ ಆಗಿ ಒಂದು ಸೆಕ್ಯೂರಿಟಿ ಸಿಸ್ಟಮನ್ನು, ಒಂದು ಸರ್ವೆಲೆನ್ಸ್ ಕ್ಯಾಮರಾವನ್ನು ಹಾಕಿ ಅದನ್ನು ನಮ್ಮ ಕಂಟ್ರೋಲ್ ರೂಮ್ ಮುಖೇನವಾಗಿ ಅದನ್ನು ಲೈವ್ ಮಾನಿಟರಿಂಗ್ ಮಾಡೋದ್ರ ಮುಖೇನವಾಗಿ ನಿಮ್ಮ ಮನೆಯಲ್ಲಿ ಅಪಾಯದ ಸನ್ನಿವೇಶಗಳನ್ನು ತಪ್ಪಿಸುವಂಥ ಜ್ಯುವೆಲರಿ ಶಾಪು, ಈ ಥರ ಸೊಸೈಟಿ, ರೆಸಿಡೆನ್ಷಿಯಲ್ ಸೆಕ್ಟರು, ಈ ಥರ ಎಲ್ಲ ಒಂದು ಸೆಕ್ಟರ್ಗಳಿಗೆ ಈಗ ನಾರ್ಮಲ್ CCTV ಏನಂದರೆ ನೀವು ಕಳ್ಳತನ ಆದಮೇಲೆ ಅಥವಾ ಅದನ್ನು ನಿಮಗೆ ಫುಟೇಜ್ ಸಿಗ್ತದೆ. ಇದು ಹಾಗಲ್ಲ. ಇದನ್ನು ನೀವು ಅಳವಡಿಸಿದರೆ ಇನ್ ಕೇಸ್ ಆಗುವ ಸಂದರ್ಭದಲ್ಲೇ ನಾವು ಅದನ್ನು ನೋಡ್ತಾ ಇರ್ತೀವಿ. ಅದನ್ನು ನಿಮಗೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ತಿಳಿಸೋದ್ರ ಮುಖೇನ, ಹಾಗೆ ನಮ್ಮಲ್ಲಿ ಒಂದು ಅಡ್ವಾನ್ಸ್ ಸಿಸ್ಟಮನ್ನು ನಾವು ಅಳವಡಿಸ್ಕೊಂಡು ಮಾಡ್ತಾ ಇರೋದ್ರಿಂದ ಇಮಿಡಿಯೇಟಾಗಿ ಅದು ಕಳ್ಳತನ ಆಗೋದನ್ನು ನಮ್ಮ 2-ವೇ ಆಡಿಯೋ ಸಿಸ್ಟಮ್ ಮೂಲಕವಾಗಿ ಅದನ್ನು ತಪ್ಪಿಸುವಂಥ ಸಿಸ್ಟಮ್ ಇದೆ. ಹೀಗೆ ಒಂದು ಅಪ್ಡೇಟೆಡ್ ಸಿಸ್ಟಮ್ನೊಂದಿಗೆ, ಅಡ್ವಾನ್ಸ್ ಟೆಕ್ನಾಲಜಿಯೊಂದಿಗೆ ಬಂದಿದ್ದೇವೆ. ಹಾಗೆ ನಾವಿಬ್ಬರು ಸ್ನೇಹಿತರು, ದಿಗಂತ್ ಅಂತ ಇಬ್ಬರು ಸ್ನೇಹಿತರು ಒಂದು ಚಿಕ್ಕದಾಗಿ ಕನಸನ್ನು ಕಂಡು ಒಂದು ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ. ಇವು ದಿಗಂತ್ ಒಂದು 10 ವರ್ಷದಿಂದ ಈ ಒಂದು CCTVಯಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಮಗೆ ಟೆಕ್ನಿಕಲಿ ಯಾವುದೇ ಒಂದು ಸಮಸ್ಯೆ ಬರುವುದಿಲ್ಲ. ಎಲ್ಲ ಒಂದು ಆ್ಯಂಗಲಿಂದ ನಾವು ಇದನ್ನು ಒಂದು 6 ತಿಂಗಳಿಂದ ಸ್ಟಡಿ ಮಾಡಿ ಇವಾಗ ಅದನ್ನು ಒಂದು ವಿನೂತನವಾಗಿ ಆಫೀಸನ್ನು ಪ್ರಾರಂಭ ಮಾಡೋದ್ರ ಮುಖ್ಯವಾಗಿ ಉದ್ಘಾಟನೆ ಮಾಡಿದ್ದೇವೆ. ಇದನ್ನು ನಾವು ಆ್ಯಕ್ಚುಲಿ ಕಸ್ಟಮರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಇನ್ಸ್ಟಾಲೇಷನ್ ಮಾಡೋದ್ರ ಮುಖ್ಯವಾಗಿ ಮಂತ್ಲಿ ಚಾರ್ಜಸ್, ಮೇಂಟೆನೆನ್ಸ್ ಚಾರ್ಜನ್ನು ಕಸ್ಟಮರಿಗೆ ಮಿನಿಮಮ್ ಅಂದರೆ ತುಂಬ ಕಡಿಮೆ ದರದಲ್ಲಿ, ಒಂದು 2,000 ರೂಪಾಯಿ ದರದಲ್ಲಿ, ಕಡಿಮೆ ದರದಲ್ಲಿ ಅವರಿಗೆ ಚಾರ್ಜಸನ್ನು ಹಾಕೋದ್ರ ಮುಖ್ಯವಾಗಿ ಒಂದು ಸರ್ವಿಸನ್ನು ಕಸ್ಟಮರ್ಗೆ ನೀಡಿ. ಈ ಸಂದರ್ಭ ಕಂಬದ ಕೋಣೆ ರೈತರ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಪ್ರಕಾಶ್ ಚಂದ್ರ ಶೆಟ್ಟಿ, ಚಲನಚಿತ್ರ ನಟರಾದ ದೀಪಕ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ದಿವ್ಯಾಧರ್ ಶೆಟ್ಟಿ ಹಾಗೂ ಪ್ರೇಮಾನಂದ ಕಡ್ಕಕೆರೆ, ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟಿ, ಹರ್ಷವರ್ಧನ್ ಹಾಗೂ ಸ್ನೇಹಿತರು, ಹಿತೈಷಿಗಳು, ಬಂಧುಗಳು ಭೇಟಿ ನೀಡಿ ಶುಭ ಹಾರೈಸಿದ್ರು. ಫಿಯರ್ಲೆಸ್ ಸೆಕ್ಯೂರಿಟಿ ಸಿಸ್ಟಮ್ ಪಾಲುದಾರರಾದ ರಕ್ಷಿತ್ ಶೆಟ್ಟಿ ಸ್ವಾಗತಿಸಿದ್ರು. ಜೆಪಿ ಬಡಾಕೆರೆ, V4 ನ್ಯೂಸ್, ಬೈಂದೂರು.